ಈ ಕುಪ್ಪಿಗೆ ಫುಲ್ಲು ಅಂತ ಬೊಕ್ಕ ಮುಚ್ಚಲು ಪಾಡ್ತೆ ಪೂರಂದಿಟ್ಟು ಓಳ್ಸುಂಡು ಈ ಕುಪ್ಪಿಡೆ ಈಗ ಗಾಳಿ ಬೋಡತೆ ನಮ್ಮ ಬೇಲಾನೇಟ ಅಂದಿಟ್ಟು ಮುಚ್ಚಲು ಪಾಡ್ತು ಒಳ್ಳ ನೆರಳಿಟ್ಟು ತಿನ್ನು ತಂಪು ತಿಕ್ಕೊಡದೆ ಈಗ ನಾನು ಈಗ ಪುತ್ತೂರು ತಾಲೂಕಿನ ಕುಂಬ್ರ ಸಮೀಪದ ಕೊಯ್ಲದ ಆದಮ್ ಕುಂಜಿ ಎನ್ನುವಂಥವರ ಒಂದು ಮನೆಯಲ್ಲಿದ್ದೇನೆ. ಇವರ ಹೆಸರು ಆದಮ್ ಕುಂಜಿ. ಇವರ ವೃತ್ತಿ ಏನು ಅಂತ ಹೇಳಿದರೆ ಇವರು ಎಲೆಕ್ಟ್ರಿಷಿಯನ್ ಆಗಿ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಇವರದೊಂದು ವಿಶೇಷವಾದ ಹವ್ಯಾಸ ಇದೆ. ಇವರ ಮನೆಯ ಒಂದು ಸುತ್ತಮುತ್ತ ಗಮನಿಸಿದರೆ ನಿಮಗೆ ಈ ರೀತಿಯ ಪೆಟ್ಟಿಗೆಗಳು ಕಾಣಿಸುತ್ತೆ. ಜೊತೆಗೆ ಒಂದಷ್ಟು ಮಣ್ಣಿನ ಮಡಕೆಗಳು ಅಲ್ಲಲ್ಲಿ ನೇತಾಡಿಕೊಂಡು ಕಾಣಿಸುವಂಥದ್ದು. ಒಂದಷ್ಟು ಮರಗಳಲ್ಲಿ ಒಂದು PVC ಪೈಪ್ ಆಗಿರ್ಬೋದು ಅಥವಾ ಬಿದಿರಿನ ಒಂದು ಪೈಪನ್ನು ನೇತಾಡಿಸಿಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಇಲ್ಲೂ ಕೂಡ ಒಂದು ತೆಂಗಿನ ಮರದಲ್ಲಿ ಆ ರೀತಿಯ ರಚನೆಗಳು ನಿಮಗೆ ಕಾಣಿಸ್ತಾ ಇದೆ. ಇದು ಏನು ಅಂತ ಹೇಳಿದರೆ ಇವರದ್ದು ಜೇನು ಕೃಷಿ. ಜೇನು ಕೃಷಿಯನ್ನು ಸಾಮಾನ್ಯವಾಗಿ ಜೇನು ಸಾಕಣೆ ಪೆಟ್ಟಿಗೆಗಳಲ್ಲಿ ನಾವು ನೋಡಿರ್ತೇವೆ, ಅದರಲ್ಲಿ ಸಾಕ್ತಾರೆ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇರ್ಬೋದು. ಆದರೆ ಇವರು ಸಾಕ್ತಾ ಇರುವಂಥದ್ದು ಒಂದು ನಾಟಿ ಜೇನು ಅಂತ ನಾವೇನು ಹೇಳ್ತೇವೆ ಅಥವಾ ಸ್ಥಳೀಯವಾಗಿ ಮೊಜಂಟಿ ಜೇನು ಅಂತ ನಾವೇನು ಕರಿತೇವೆ, ಅದನ್ನು ಇವರು ಸಾಕಣೆ ಮಾಡುವಂಥದ್ದು. ಅದನ್ನು ಸಾಕಿ ಅದರಿಂದ ಒಂದು ಜೇನುತುಪ್ಪವನ್ನು ಉತ್ಪಾದನೆ ಮಾಡ್ತಾರೆ. ಆ ಜೇನುತುಪ್ಪಕ್ಕೂ ಕೂಡ ಬಹಳಷ್ಟು ಒಂದು ಔಷಧೀಯ ಗುಣಗಳಿದೆ ಅನ್ನುವಂಥ ಕಾರಣಕ್ಕಾಗಿ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೆಲೆ ಇದೆ. ಸಾಮಾನ್ಯ ಜೇನುತುಪ್ಪಕ್ಕೆ ಹೋಲಿಕೆ ಮಾಡಿದರೆ ಈ ತುಪ್ಪ ಬಹಳಷ್ಟು ದುಬಾರಿ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಂತಹ ಒಂದು ಜೇನು ಕುಟುಂಬವನ್ನು ಇವರು ಸಾಕಣೆ ಮಾಡಿ ಅದರಿಂದ ಒಂದಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗಿದ್ದಾಗ ಇವರಿಗೆ ಈ ಒಂದು ಹವ್ಯಾಸ ಆರಂಭ ಆಗಿದ್ದು ಹೇಗೆ, ಎಷ್ಟು ಸಮಯದಿಂದ ಮಾಡ್ತಾ ಇದ್ದಾರೆ, ಮತ್ತು ಇದರ ಈ ಜೇನು ಕೃಷಿಯ ವಿಶೇಷತೆಗಳೇನು ಎಲ್ಲವನ್ನು ಕೂಡ ಕೇಳೋಣ, ಅವರನ್ನೇ ಮಾತನಾಡಿಸೋಣ ಅಂತ ಹೇಳ್ತಾ. ಆದಮ್ ಕುಂಜಿ ಅವರು ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಸ್, ಈಗ ಈ ರೀತಿಯ ಒಂದು ವಿಭಿನ್ನವಾಗಿ ಜೇನು ಕೃಷಿಯನ್ನು ಮಾಡ್ತಾ ಇದ್ದೀರಿ. ಯಾವಾಗ ಆರಂಭ ಆಗಿದ್ದು ಅಂತ? ಒಂದು 8 ತಿಂಗಳಾಯ್ತು ಸರ್. 8 ತಿಂಗಳಾಯ್ತು. ಓಕೆ, ಅಂದರೆ 8 ತಿಂಗಳಿಂದ ನೀವು ಶುರು ಮಾಡಿರೋದು? ಮಾಡಿದ್ದು. ಇಲ್ಲಿ ನೋಡಿ ಸರ್, ಇಲ್ಲಿ ಒಂದು ತೆಂಗಿನ ಮರದಲ್ಲಿ ಇತ್ತು ಇದು ಒಂದು ಜೇನು. ಅದಕ್ಕೆ ಒಂದು ಬಾಕ್ಸ್ ಕಟ್ಟಿ ಅದಕ್ಕೆ ಒಂದು ಪೈಪ್ ಕನೆಕ್ಷನ್ ಮಾಡಿ ಅದಕ್ಕೆ ಥ್ರೂ ಮಾಡಿದ್ದೇನೆ. ಆಮೇಲೆ ಅದರಲ್ಲಿ ಒಂದು ರಾಣಿ ಬಂದು ಸೆಟ್ ಆಗಿ ಮತ್ತು ಬೇರೆ ಬೇರೆ ಡಿವೈಡ್ ಮಾಡ್ತಾ ಇದ್ದೀನಿ. ನವಂಬರ್ ಡಿಸೆಂಬರಲ್ಲಿ ಬಾಕ್ಸನ್ನು ಓಪನ್ ಮಾಡಿ ನಮಗೆ ಒಂದು ಬಾಕ್ಸಲ್ಲಿ ಇದ್ದದನ್ನು 2 ಬಾಕ್ಸ್ ಮಾಡ್ಬೋದು. ಅದರಲ್ಲಿ ರಾಣಿ ಇರ್ತದೆ ಮತ್ತು ರಾಣಿ ಮೊಟ್ಟೆ ಇಟ್ಟು ಇರ್ತದೆ. ಅದು ಗೈನಿಯಾಗಿ ವಾಪಸ್ ಬೇರೆ ಒಂದು ಗೂಡಾಗ್ತದೆ ನಿಮಗೆ. ಓಕೆ, ಅಂದರೆ ಈಗ ಸಾಮಾನ್ಯ ಜೇನು ಕೃಷಿಗೂ ಅಂದರೆ ಈಗ ನಾವು ಸಾಕುವಂಥ ಜೇನಿದೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತ? ಇದಕ್ಕೆಂದರೆ ಏನು ಮೇಂಟೆನೆನ್ಸ್ ಏನಿಲ್ಲ ಸರ್. ನಾವು ಒಮ್ಮೆ ಬಾಕ್ಸಲ್ಲಿ ಕೂರಿಸಿ ಬಿಟ್ಟರೆ ಆಯಿತು. ಮತ್ತು ಯಾವಾಗಾದರೂ ಒಂದು ತಿಂಗಳಿಗೊಮ್ಮೆ ಈ ಜೇಡರ ಬೆಲೆ ಇದು ಮಾಡೋದಾಗೆ ಅದನ್ನು ತೆಗೆದ್ರೆ ಆಯಿತು, ನೋಡ್ಕೊಂಡ್ರೆ ಆಯಿತು. ಮತ್ತು ಮತ್ತೊಂದು ಪೆಟ್ಟಿಗೆ ಆದರೆ ಅದಕ್ಕೆ ಮಳೆಗಾಲದಲ್ಲಿ ನಾವು ಇಂಥ ಬೆಲ್ಲದ ನೀರೆಲ್ಲ ಸಕ್ಕರೆ ನೀರು ಪಾಕ ಮಾಡಿ ಇಡಬೇಕು. ಇದಕ್ಕೆ ಅಂಥ ಒಂದು ಅವಶ್ಯಕತೆ ಇಲ್ಲ. ಇದು ಅದರಷ್ಟಕ್ಕೆ ನಿರ್ವಹಣೆ ಆಗ್ತಾ ಹೋಗ್ತದೆ. ಓಕೆ, ಅಂದರೆ ಇದು ಕಾಡಲ್ಲಿ ಇರ್ತದೆ, ಮರದ ಒಂದು ಪೊಟರಿಗಳಲ್ಲಿ ಇರ್ತದೆ, ಅಥವಾ ನಮಗೆ ಸಾಮಾನ್ಯವಾಗಿ ಅಷ್ಟು ಗೊತ್ತಿಲ್ಲದವರಿಗೆ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಅಂಥದ್ದನ್ನೇ ನೀವು ಹೇಗೆ ಹುಡುಕಿ ತರ್ತೀರಿ, ಮತ್ತು ಇದನ್ನೇ ನೀವು ಕೃಷಿ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ನಿಮಗೆ ಅಂತ? ನನಗೆ ಒಂದು ಎಲ್ಲ ಮೀಟ್ರ್ ಕಡೆ ಎಲ್ಲರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಮೀಟ್ರಿಂದೆಲ್ಲ ಮೀಟ್ರ್ ಬಾಕ್ಸಲ್ಲಿ ಇರ್ತದೆ, ಅದನ್ನು ಕೂಡ ತೆಗಿಲಿಕ್ಕೆ ಹೇಳ್ತಾರೆ. ವೈರೆಲ್ಲ ಮೆಲ್ಟ್ ಆಗ್ತದೆ ಹಾಗೆ ಹೀಗೆ ಅಂತ. ಅದನ್ನೆಲ್ಲ ಹೇಳಿದರೆ ನಾನು ತಗೊಂಡು ಬಂದು ಈಗ ಸೆಟ್ ಮಾಡ್ತೇನೆ. ಮತ್ತು ಪಂಪ್ ಸೆಡ್ಡಲ್ಲಿ ಸ್ವಲ್ಪ ದೊಡ್ಡದಿರ್ತದೆ, ಅದರಲ್ಲಿ ಆದರೆ ಒಂದು 2 ಬಾಕ್ಸ್ 3 ಬಾಕ್ಸ್ ಎಲ್ಲ ಮಾಡಲಿಕ್ಕೆ ಆಗ್ತದೆ ನಿಮಗೆ ಡಿವೈಡ್ ಮಾಡಿ. ಜೇನು ಕೂಡ ವೃತ್ತಿಯ ಮೂಲಕವೇ ಇದು ಆರಂಭ ಆಯಿತು? ಹೌದು ಸರ್. ಓಕೆ, ಅಂದರೆ ಎಲೆಕ್ಟ್ರಿಷಿಯನ್ ಆಗಿ ಹೋಗ್ತಾ ಇದ್ದರೆ? ಚೆನ್ನಾಗಿ ಹೋಗ್ತಾ ಇದ್ದೇನೆ, ಲೈಟಿಂಗ್ ಕೆಲಸದಲ್ಲಿ ಇದ್ದೇನೆ ಸುಳ್ಯದಲ್ಲಿ ಅಂತ. ಇದರಿಂದ ನೀವು ತೆಗೆದು ಮಾಡ್ತೀರಿ? ಹೌದು ಸರ್. ಓಕೆ, ಸೊ ಇದು ಹೇಗೆ ಅಂದರೆ ನಮ್ಮ ಸಾಮಾನ್ಯ ಜೇನಿಗೂ ಮತ್ತು ಇದಕ್ಕೂ ಜೇನು ತುಪ್ಪದಲ್ಲಿ ಏನು ವ್ಯತ್ಯಾಸ, ಮತ್ತು ನೀವು ನೋಡಿದ ಹಾಗೆ? ಇದರಲ್ಲಿ ಅಂದರೆ ಔಷಧಿ ಗುಣ ಉಂಟು ಸರ್. ಯಾವುದಕ್ಕೆ ಮಕ್ಕಳಿಗೆಲ್ಲ ಮತ್ತು ಮೆಡಿಕೇಟರಿ ಇದರಲ್ಲಿ ಮದ್ದು ಕೂಡ ಉಂಟು ಅದರಲ್ಲಿ. ಅಂದರೆ ನೋಡಿ, ತುಳಸಿ ಇದಕ್ಕೆ ಹೂವಿಗೆ ದೊಡ್ಡ ಜೇನು ಹೋಗುವುದಿಲ್ಲ, ಅದು ನೊಣ. ಇದಾದರೆ ಸಣ್ಣ ಹೂವು ಇದ್ದರೂ ಕೂಡ ಅದರ ಒಳಗೆ ಹೋಗಿ ಇದು ಫುಡ್ ತಗೊಂಡು ಬರ್ತದೆ ಇದಕ್ಕೆ. ಹಾಗೆ ಹೌದು. ಎಲ್ಲ ಇದು ಹೂವಿನ ಗಿಡದಿಂದ ಎಲ್ಲ ಸಣ್ಣ ಸಣ್ಣ ಹೂವಿನ ಗಿಡದಿಂದೆಲ್ಲ ತಗೊಂಡು ಬಂದು ಔಷಧಿ ಗುಣ ಇದರಲ್ಲಿ ಉಂಟು ಒಂದು. ಅಂದರೆ ಇದು ಬೆಲೆ ಹೇಗೆ ನೀವು ನೋಡಿದ ಹಾಗೆ? ಬೆಲೆ ಅಂದರೆ ನಮ್ಮ ಸಾಧಾರಣ ದೊಡ್ಡ ಪೆಟ್ಟಿಗೆಯಲ್ಲಿ ಮಾಡೋದಾದರೆ ಅದರಲ್ಲಿ ಒಂದು 400 ರೂಪಾಯಿ 300 ರೂಪಾಯಿ ಎಲ್ಲ ಸಿಗ್ತದೆ. ಇದಕ್ಕೆ ಆದರೆ 1 kgಗೆ ಸಾಧಾರಣ 2500 3000 ರೂಪಾಯಿವರೆಗೆ ಉಂಟು.
ಅಷ್ಟು ವ್ಯತ್ಯಾಸ ಉಂಟು. ಅಂದರೆ ಇದರಲ್ಲಿ ಸಿಗೋದಂದರೆ ಒಂದು ಬಾಕ್ಸಲ್ಲಿ ಒಂದು 250-300 ಗ್ರಾಮ್ ಸಿಗೋದು ಅಷ್ಟೇ ವರ್ಷಕ್ಕೆ ಒಮ್ಮೆ. ಮಾರ್ಚ್ ತಿಂಗಳಲ್ಲಿ ತೆಗಿಲಿಕ್ಕೆ. ಹೌದು ಹೌದು ಸರ್. ಅಂದರೆ ನೀವು ಇದು ಒಟ್ಟು ಕೃಷಿಯನ್ನೇ ಆರಂಭ ಮಾಡಿ ಈಗ 8 ತಿಂಗಳಾಯ್ತು ಅಥವಾ ಮುಂಚಿನಿಂದಲೂ ಮಾಡ್ತಿದ್ರ? ಇಲ್ಲ, ಒಂದು 8 ತಿಂಗಳು ಅದಷ್ಟೇ. ಅಷ್ಟೇ. 8 ತಿಂಗಳಲ್ಲಿ ಎಷ್ಟು ಬಂದಿದೆ? 10 ತಿಂಗಳು ಅಷ್ಟೇ ಆಯಿತು. 10 ತಿಂಗಳು ಅಂದರೆ 1 ವರ್ಷ ಕೂಡ ಆಗಲಿ? ಇಲ್ಲ ಇಲ್ಲ ಇಲ್ಲ. ಓಕೆ. 1 ವರ್ಷದಲ್ಲಿ ಈಗ ಎಷ್ಟು ಗ್ರಾಮ್ ಸಿಕ್ಕಿದೆ ನಿಮಗೆ? ಒಂದು ವರ್ಷದಲ್ಲಿ ಸಾಧಾರಣ ನನಗೆ ಒಂದು 3-4 ಲೀಟ್ರ್ ಅಂದಾಜು ಸಿಕ್ಕಿದೆ. ಹೌದು, ಟೋಟಲಿ. ಅಂದರೆ ಎಲ್ಲಿ ಮಾಡಿದಲ್ಲ, ಹೊರಗಡೆಯಿಂದ ತಗೊಂಡು ಬರುವಾಗ ಅಲ್ಲಿ ಇದನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತೇನೆ ನಾನು. ಹಾಗೆ ಎಲ್ಲಿ ಎಲ್ಲರೂ ಹೇಳ್ತಾರೆ ಮೀಟ್ರಲ್ಲಿ ಮತ್ತು ಗೋಡೆಯಲ್ಲಿ ಇದ್ದದನ್ನು ಅದಕ್ಕೆ ಪೈಪು ಕನೆಕ್ಟ್ ಮಾಡಿ ಅದರಲ್ಲಿ ಬಾಕ್ಸ್ ಇಟ್ಟು ಇದಕ್ಕೆ ಬರುವಾಗೆಲ್ಲ ಮಾಡಿ ಒಂದು 4 ತಿಂಗಳು ಕಾಯಬೇಕು ಪೈಪ್ ಹಾಕಿ. 4 ತಿಂಗಳಾದಮೇಲೆ ಅಲ್ಲಿಂದ ತಗೊಂಡು ಬರೋದು. ಅಷ್ಟರಲ್ಲಿ ಸಂಗ್ರಹ ಆಗಿ ಇರ್ತದೆ ಸರ್. ಓಕೆ. ಈಗ ನಿಮ್ಮ ಬಾಕ್ಸನ್ನು ನೋಡಿದರೆ ಇದು ಬಹಳಷ್ಟು ಡಿಫ್ರೆಂಟ್ ಆಗಿದೆ. ಅಂದರೆ ಒಂದು ಬಾಕ್ಸ್ ಅಂದರೆ ನಾನೇ ಸ್ವಂತ ರೆಡಿ ಮಾಡೋದು, ಇಲ್ಲಿ ನಾನೇ ಮಾಡೋದು. ಓಕೆ. ಅಂದರೆ ಏನದು, ಅಂದರೆ ಅದನ್ನು ಹೇಗೆ ಡಿಸೈನ್ ಮಾಡ್ತೀರಿ ಅಂತ? ಅಂದರೆ ಸಾಮಾನ್ಯವಾಗಿ ಸಾಕುವ ಜೇನು ಪೆಟ್ಟಿಗೆಗೂ ಇದಕ್ಕೂ ವ್ಯತ್ಯಾಸ ಇದೆ. ಯಾಕೆ ಇದು ಈ ಥರ ಬೇಕು ಅಂತ? ಅಂದರೆ ಇದಕ್ಕೆ ಈ ಜೇನು ನೊಣಕ್ಕೆ ದೊಡ್ಡದಾಗಬಾರ್ದು, ಸಣ್ಣ ಬಾಕ್ಸ್ ಆದರೆ ಮಾತ್ರ ಕಟ್ಟಿಕೊಳ್ತದೆ, ದೊಡ್ಡದಾದರೆ ನಿಲ್ಲುವುದಿಲ್ಲ ಅದರಲ್ಲಿ. ಓಕೆ. ಹಾಗೆ ಅದಕ್ಕೋಸ್ಕರ ನೀವೇ ಇದನ್ನು ಸಣ್ಣದಾಗಿ ನಾನು ಡಿಸೈನ್ ಮಾಡಿ ಇದು ಮಾಡಿ. ನೋಡಿ ಇಲ್ಲಿ ನೋಡಿ ಹೇಗಿರ್ತದೆ ಅದು ನೋಡಿ ಸರ್. ಇದು ಇಷ್ಟೇ ಅಗಲ ಇದ್ದರೆ ಸಾಕು. ಇದಕ್ಕೆ ಮೇಲಿಗೆ ಮಾತ್ರ ಹೀಗೆ ಟಾಪ್ ಮಾಡಬೇಕು, ಮುಚ್ಚಳ ಗಟ್ಟಿಬೇಕು. ಅಂದರೆ ಅದರಲ್ಲಿ ಫುಲ್ಲು ಜೇನು ಆದಮೇಲೆ ತುಂಬಿ ಹೋದ್ಮೇಲೆ ಇದರಲ್ಲಿ ಈ ಬಾಕ್ಸಿಗೆ ಬರ್ತದೆ ನೋಡಿ, ಇಲ್ಲಿ ಹೋಲ್ಸ್ ಉಂಟು. ಈ ಹೋಲ್ಸ್ ಓಪನ್ ಮಾಡಿ ಇದರಲ್ಲಿ ಬಂದು ಕಟ್ಟಿ ನಿಲ್ತದೆ. ಇಲ್ಲಿ ಜೇನು ಮಾತ್ರ ನಿಲ್ತದೆ, ಖಾಲಿ ಮೊಟ್ಟೆ ಅದರ ಇದು ಫುಡ್ ಎಲ್ಲ ಇಲ್ಲಿ ಇರ್ತದೆ ಸರ್ ಇದರೊಳಗಡೆ. ಇದು ಖಾಲಿ ಜೇನು ಮಾತ್ರ ಅದರ ಒಳಗಡೆ. ವಿಭಾಗವನ್ನು ಜೇನುನೊಣಗಳೇ ಮಾಡಿಕೊಡ್ತವೆ. ಹೌದು ಹೌದು ಸರ್. ಇದಕ್ಕೆ ಏನು ಮೇಂಟೆನೆನ್ಸ್ ಏನಿಲ್ಲ ಸರ್. ಒಮ್ಮೆ ಅದು ಕೂತ್ಕೊಳ್ಳುವ ಒಮ್ಮೆ ಸೆಟ್ ಮಾಡಿದರೆ ಮತ್ತು ಅದನ್ನು ಈಗ ಅದಕ್ಕೆ ಬಿಸಿಲೆಲ್ಲ ತಾಗದಾಗೆ ಸ್ವಲ್ಪ ತಂಪು ಬೇಕು, ಅದಕ್ಕೆ ಜಾಗ್ರತೆ ಮಾಡಬೇಕು. ಓಕೆ. ಈಗ ಎಷ್ಟು ಈ ರೀತಿಯ ವ್ಯವಸ್ಥೆಗಳಿದೆ, ಅಂದರೆ ಎಷ್ಟು ಕುಟುಂಬಗಳಿದೆ ಈಗ ನಿಮ್ಮ ಹತ್ರ? ಈಗ ಅಂದರೆ ಒಂದು 26 ಕುಟುಂಬಗಳು ಆಗಿದೆ ಸರ್. ಹೌದು ಹೌದು ಹೌದು. ಓಕೆ. ಸೊ ಇದನ್ನು ಈಗ ಮಾರ್ಚ್ ತಿಂಗಳಲ್ಲಿ ತೆಗೆಯುವಂಥದ್ದು, ಎಲ್ಲ ಪೆಟ್ಟಿಗೆಗಳು ಮಾರ್ಚಲ್ಲೇ ಮಾರ್ಚಲ್ಲಿ ಸರ್. ನೋಡಿ ಸರ್, ಈಗ 28 ಏನೋ ಉಂಟು, ಇನ್ನು ಬರುವ ವರ್ಷಕ್ಕೆ ಅದೇ ಡಬಲ್ ಆಗ್ತದೆ, ಅದನ್ನೇ ಡಬಲ್ ಮಾಡಲಿಕ್ಕೆ ಆಗ್ತದೆ. ಒಂದು ಬಾಕ್ಸಿನಿಂದ ನೋಡಿ ಅರ್ಧ ಮಾಡಿ ಬೇರೆ ಪೆಟ್ಟಿಗೆ ಅರ್ಧ ಮೊಟ್ಟೆ ಇಡೋದು, ಅದು ಸೆಟ್ ಮಾಡಿ ಆದಮೇಲೆ ಅದು ಕೂಡ ಆಯಿತು, ಇದು ಕೂಡ ಆಯಿತು. ಹಾಗೆ ಅಂದರೆ ಈಗ ನೀವು ಯಾವ ತಿಂಗಳಲ್ಲಿ ತಂದು ಕೂರಿಸಿದ್ರು ಕೂಡ ಮಾರ್ಚ್ ತಿಂಗಳಲ್ಲಿ ಅದರಿಂದ ತೆಗಿಬೋದು. ತುಪ್ಪ ತೆಗೆಯೋದಂದರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ. ಅದರಲ್ಲಿ ಮೊಟ್ಟೆ ಇದೆಲ್ಲ ಡಿವೈಡ್ ಬಾಕ್ಸಿಗೆ ಮಾಡೋದಾದರೆ ನವಂಬರ್-ಡಿಸೆಂಬರ್ ತಿಂಗಳಲ್ಲಿ. ಹಾಗೆ ಅಂದರೆ ಅದು ಎಷ್ಟು ಸಮಯದಿಂದ ಕೂತಿದೆ ಅಷ್ಟು ಪ್ರಮಾಣದಲ್ಲಿ ನಿಮಗೆ ತುಪ್ಪ ಸಿಗ್ತದೆ. ಹೌದು ಸರ್, ಹೌದು ಹೌದು. ಈಗ ಹೇಗಿದೆ, ಈಗ ನೀವು ಮಾರುಕಟ್ಟೆಗೆ ತಗೊಂಡೋಗಿ ಮಾರಾಟ ಮಾಡಿದ್ದೀರಾ ಇಷ್ಟವರೆಗೆ? ಇದುವರೆಗೆ ಕೊಡಲಿಲ್ಲ ಸರ್. ಇಲ್ಲಿ ಯಾರಾದರೂ ಸ್ವಲ್ಪ ಕೇಳಿದ್ರಲ್ಲ ಕೊಡ್ತಾ ಇದ್ದೀನಿ, ಮಕ್ಕಳಿಗೆಲ್ಲ ಮದ್ದಿಗೆ ಅಂತ ಎಲ್ಲ ತಗೊಂಡು ಹೋಗ್ತಾರೆ, ಎಲ್ಲ ಕೊಡ್ತಾ ಇದ್ದೀನಿ. ಓಕೆ. ಅಂದರೆ ಇದಕ್ಕೆ ನಿಮಗೆ ವಿಶೇಷವಾಗಿ ಸಮಯ ಬೇಕಂತಿಲ್ಲ, ಒಮ್ಮೆ ತಂದು ಬಿಟ್ಟರೆ ಆಯಿತು. ಫ್ರೀ ಟೈಮಲ್ಲಿ ಯಾವಾಗಾದರೂ ಇರುವಾಗ ಜಸ್ಟ್ ಒಂದು ಇದು ಮಾಡೋದಷ್ಟೇ. ಓಕೆ. ಸೊ ಇದಕ್ಕೀಗ ನಿಮ್ಮ ಮನೆಯವರ ಸಪೋರ್ಟು ಅವರೆಲ್ಲ? ಮನೆಯವರ ಸಪೋರ್ಟ್ ಯಾರ್ದು ಇಲ್ಲ, ನಾನು ಸ್ವಂತ ಇದರಲ್ಲಿ ನಾನೇ ಮಾಡೋದು. ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಇದರದ್ದೇ ಏನಾದರೂ ಬಾಕ್ಸ್ ಮಾಡೋದು. ಈಗ ತೆಂಗಿನ ಮರದಲ್ಲಿ ಇದ್ದರೆ ಅದೆಲ್ಲ ನೋಡಿಕೊಂಡು ಎಲ್ಲಿ ಎಲ್ಲ ಇರ್ತದೆ ಅಂತ ಹೇಳಿ ಅದು ಸೆಟ್ ಮಾಡೋದು. ಓಕೆ. ಸೊ ಅಂದರೆ ಇದು ಕೂಡ ಒಂದು ನಿಮಗೆ ಸೈಡಿಂದ ಒಂದಷ್ಟು ಆದಾಯ ತಂದು ಕೊಡ್ತದೆ. ಇದು ಫ್ರೂಟ್ಸ್ ಗಿಡ ಅದೆಲ್ಲ ಮಾಡ್ತಾ ಇದ್ದೇನೆ, ಡ್ರಾಗನ್, ರಮ್ಟಾನ್ ಅಂಥದ್ದೆಲ್ಲ ಉಂಟು. ಓಕೆ. ಮೇಲುಗಡೆ ಟರ್ಚ್ ಮೇಲೆ ಉಂಟು ಸರ್. ಅಂದರೆ ನೀವು ಇದನ್ನೆಷ್ಟು ಬಾಕ್ಸಲ್ಲಿಟ್ಟು ಕೃಷಿ ಮಾಡಬೇಕಂತಾದರೆ ನಿಮಗೆ ಇದರ ಬಗ್ಗೆ ಒಂದಷ್ಟು ತಿಳುವಳಿಕೆ ಇರಬೇಕು. ಈ ಅಂದರೆ ವಿಶೇಷವಾಗಿ ಮೊಜ್ಜಂಟಿಯ ಬಗ್ಗೆ, ಸಾಮಾನ್ಯ ಜೇನುನೊಣಗಳ ಬಗ್ಗೆ ಗೊತ್ತಿರ್ತದೆ ನಮಗೆ, ಅಂದರೆ ತುಂಬ ಮಾಹಿತಿ ಹೊರಗಡೆ ಸಿಗ್ತದೆ ನಮಗೆ, ಇದರದಷ್ಟೊಂದು ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದರ ಬಗ್ಗೆ ನೀವು ಜ್ಞಾನವನ್ನು ಹೇಗೆ ಪಡ್ತೀವಿ? ಅದನ್ನು ಗೊತ್ತಿದ್ದವರು ಮಾತ್ರ ತಗೊಂಡು ಹೋಗ್ತಾರೆ ಸರ್. ಈ ಮೆಡಿಕೇಟೆಡ್ ಇದು ಉಂಟಲ್ಲ, ಅದಕ್ಕೆ ಬೇಕಾಗೆಲ್ಲ ತಗೊಂಡು ಹೋಗ್ತಾರೆ. ಓಕೆ. ನೀವು ಅಂದರೆ ನಿಮಗೆ ಅದರ ಮಾಹಿತಿ ಜ್ಞಾನ ಹೇಗೆ ಸಿಕ್ಕಿದ್ದು ಅಂತ, ಎಲ್ಲಿಂದ ನೀವು ಯಾರ ಹತ್ರ ಕೇಳಿ ತಿಳ್ಕೊಂಡ್ರಿ ಅಂತ? ಅದನ್ನು ಸ್ವಂತ ಇದು ಮಾಡಿ. ಹೌದು ಸರ್. ನೀವು ನೋಡಿ? ನಾನು ನೋಡಿ, ಕೆಲವು ಯೂಟ್ಯೂಬಲ್ಲಿ ಎಲ್ಲ ನೋಡಿ ಸರ್ಚ್ ಮಾಡಿ ಈಗೆಲ್ಲ ನೋಡಿ ಇದು ಮಾಡಿದ್ದು. ಓಕೆ. ಅಂದರೆ ಸಾಮಾನ್ಯ ಜೇನುನೊಣಗಳು ನಿರುಪದ್ರವಿ, ಅಂದರೆ ಹೆಚ್ಚಾಗಿ ಉಪದ್ರ ಮಾಡೋದಿಲ್ಲ, ಕಚ್ಚೋದಿಲ್ಲ ಅನ್ನುವಂಥದ್ದು. ಸೊ ಇದರ ಸ್ವಭಾವ ಹೇಗೆ? ಇದರದಂದರೆ ಕಿವಿಗೆ ಎಲ್ಲ ಸ್ವಲ್ಪ ಆಡ್ತಾ ಇರ್ತದೆ, ಕಣ್ಣಿಗೆ ಕಚ್ಚುತ್ತಾ ಇರ್ತದೆ, ಕೈಗೆ ಎಲ್ಲ ನೋಡಿ ಸರ್. ಹೌದು ಹೌದು. ಬೇರೆ ಏನೂ ತೊಂದರೆ ಏನಿಲ್ಲ. ಅದಕ್ಕೆ ಒಂದು ಮೆಸ್ ಉಂಟು, ಆ ಮೆಸ್ ಹಾಕಿ ಉಂಟ್ರೆ ಏನು ತೊಂದರೆ ಇಲ್ಲ, ಏನಾಗೋದಿಲ್ಲ. ಓಕೆ.
ಅಂದರೆ ಇದನ್ನು ಎಲ್ರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇದೆಯಾ? ಎಲ್ಲರಿಗೂ ಮಾಡ್ಬೋದು ಸರ್, ಸಣ್ಣ ಮಕ್ಕಳಿಗೂ ಕೂಡ ಮಾಡ್ಬೋದು. ಒಂದಷ್ಟು ಜೇನು ಪೆಟ್ಟಿಗೆಗಳನ್ನು ನೋಡಿದ್ವಿ, ಅದನ್ನು ಹೇಗೆ ಮಾಡೋದಂತ ತಿಳ್ಕೊಂಡು. ಇನ್ನು ಇವರ ಮನೆಯ ಟೆರೆಸನ್ನು ಗಮನಿಸಿದರೆ ಇಲ್ಲಿ ಕೂಡ ಬಹಳಷ್ಟು ವೆರೈಟಿಯ ಒಂದು ಔಷಧೀಯ ಸಸ್ಯಗಳಾಗಿರ್ಬೋದು ಅಥವಾ ಹಣ್ಣಿನ ಗಿಡಗಳಾಗಿರ್ಬೋದು ಎಲ್ಲವೂ ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಸೊ ಈ ಹವ್ಯಾಸ ಹೇಗೆ ಆರಂಭ ಆಯಿತು ಅಂದರೆ ಅವರ ವೃತ್ತಿಗೂ ಈಗ ಮಾಡ್ತಾ ಇರುವಂಥ ಈ ರೀತಿಯ ಹವ್ಯಾಸಕ್ಕೂ ಭಾಳಷ್ಟು ವ್ಯತ್ಯಾಸವನ್ನು ನಾವು ಗಮನಿಸ್ಬೋದು. ಹೇಗೆ ಆರಂಭ ಆಯಿತು ಕೇಳೋಣ. ಇದೆಲ್ಲ ಹೇಗೆ, ಎಲ್ಲಿಂದ ಬಂದದ್ದು ನಿಮಗೆ ಹವ್ಯಾಸಗಳು? ಇದಂದರೆ ನಾನು ಸ್ವಂತ ಇಚ್ಛೆಯಿಂದ ನಾನು ಸ್ವಂತ ರೆಡಿ ಮಾಡೋದು ಸರ್. ನೀವೇ ಮಾಡೋದು? ಹೌದು. ಏನೆಲ್ಲ ಇದೆ ಸ್ಪೆಷಲ್ ಆಗಿರುವಂಥದ್ದು? ಸ್ಪೆಷಲಾಗಿ ಹಲಸಿನ ಗಿಡ ಉಂಟು, ಮತ್ತು ಪೇರಳ ಗಿಡ ಉಂಟು, ಜಂಬುನೇರಳೆ ಉಂಟು ಸರ್, ಡ್ರಾಗನ್ ಉಂಟು, ಮತ್ತು ರಂಬುಟಾನ್ ಉಂಟು, ಮತ್ತು ಸ್ಟ್ರಾಬೆರಿ ಗಿಡ ಉಂಟು, ಚೆರಿ ಉಂಟು, ಮತ್ತು ಅದರ ಒಟ್ಟಿಗೆ ಮೆಣಸಿನ ಗಿಡ ಉಂಟು, ತುಳಸಿ, ಸಾಂಬ್ರಾಣಿ ಎಲ್ಲ ಮದ್ದಿನ ವ್ಯವಸ್ಥೆ ಎಲ್ಲ ಇದು ಉಂಟು ಸರ್, ಔಷಧಿ. ಓಕೆ, ಇದೆಲ್ಲ ಔಷಧಿಗೆ ಉಪಯೋಗ ಆಗ್ತದೆ, ಔಷಧೀಯವಾಗಿ ಉಪಯೋಗ ಆಗ್ತದೆ. ಎಲ್ಲ ಮಕ್ಕಳಿಗೆ ಕೂಡ ಒಂದು ಏನಾದರೂ ಫ್ರೂಟ್ಸ್ ಎಲ್ಲ ಆದರೆ ತಿಲ್ಲಿ ಕೂಡ ಒಂದು ಆಗ್ತದೆ. ಅದಕ್ಕೆ ಬೇಕಾಗಿ ಇದೆಲ್ಲ ಮಾಡೋದು. ಅಂದರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ ಇದೆಲ್ಲ ಬೆಳಿಗ್ಗೆ ಒಂದು 6 ಗಂಟೆ ಬೆಳಿಗ್ಗೆ ಇದು ಮಾಡಿ ಎಲ್ಲ ರೆಡಿ ಮಾಡೋದು. ಒಂದು 8-8:30 ತನಕ ಇದರದ್ದೇ ಕೃಷಿಯಲ್ಲಿ ಇರ್ತೇನೆ ನಾನು. ಸೊ ನಿಮ್ಮ ವೃತ್ತಿ ಒಟ್ಟಿಗೆ ಇದನ್ನು ಕೂಡ ಬ್ಯಾಲೆನ್ಸ್? ಹೌದು ಸರ್, ಹೌದು ಹೌದು. ಎಲ್ಲ ನೀವೇ ಮಾಡೋದು? ಎಲ್ಲ ನಾನೇ ಸ್ವಂತ ಮಾಡೋದು ಸರ್. ಓಕೆ, ಧನ್ಯವಾದಗಳು. ಒಂದಷ್ಟು ವಿಶೇಷವಾದ ಒಂದು ಜೇನು ಕೃಷಿ ಮತ್ತು ಅದರ ಒಂದು ಪೋಷಣೆ ಹೇಗೆ ಅನ್ನುವಂಥದ್ದನ್ನು ತಿಳಿಸಿಕೊಟ್ರಿ. ನಿಮ್ಮ ಮೂಲಕ ಇನ್ನೊಂದಷ್ಟು ಇಂಥ ಪ್ರಯತ್ನಗಳಾಗಲಿ ಅನ್ನೋದು ನಮ್ಮ ಹಾರೈಕೆಗಳು. ಧನ್ಯವಾದಗಳು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಒಂದು ವಿನೂತನವಾದ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ನಮ್ಮ ಪುತ್ತೂರು ತಾಲೂಕಿನ ಕುಂಬ್ರ ಸಮೀಪದ ಕೊಯ್ಲದ ನಿವಾಸಿಯಾಗಿರುವಂತಹ ಆದಮ್ ಕುಂಜಿ ಅವರು ಮಾಡಿರುವಂಥ ಒಂದಷ್ಟು ವಿಶೇಷ ಪ್ರಯತ್ನಗಳು. ಸಾಮಾನ್ಯ ಜೇನು ಕೃಷಿಯನ್ನು ನೋಡಿರ್ತೇವೆ, ಇದು ಬಹಳಷ್ಟು ವಿಭಿನ್ನ ಆಗಿದೆ. ಜೊತೆಗೆ ಅದನ್ನು ಒಂದು ಸಾಕಣೆ ಮಾಡೋದಕ್ಕೆ ಇವರೇ ಒಂದಷ್ಟು ರೀತಿಯ ಒಂದು ಪೆಟ್ಟಿಗೆಗಳನ್ನು ವಿನ್ಯಾಸ ಮಾಡಿಕೊಂಡು ಇವರೇ ಅದರ ಬಗ್ಗೆ ಒಂದಷ್ಟು ತಿಳಿದುಕೊಂಡು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಕೂಡ ಒಂದು ವಿಭಿನ್ನ ಪ್ರಯತ್ನವಾಗಿದೆ. ತಿಳಿದುಕೊಂಡವರು ಖಂಡಿತವಾಗ್ಲೂ ಇದರ ಬಗ್ಗೆ ಮಾಡ್ಬೋದು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಖಂಡಿತ ಅವರನ್ನು ಸಂಪರ್ಕ ಮಾಡ್ಬೋದು, ಅವರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ, ಸಿದ್ದಿ ಕುಂಬ್ರ ಮತ್ತು ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.